ಚಾರ್ಮಡಿ ಶ್ರೀ ಪಂಚಲಿಂಗೇಶ್ವರ ಸನ್ನಿಧಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಸೇವಾ ರೂಪದಲ್ಲಿ ರಾಮತಾರಕ ಯಾಗ ಹಾಗೂ ಪಂಚಲಿಂಗೇಶ್ವರ ದೇವರಿಗೆ ಸಿಯಾಳ ಅಭಿಷೇಕ ಮಹಾಪೂಜೆ ನಡೆಯಿತು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಸಂಕಲ್ಪದಲ್ಲಿ ಇಂದು ಮಧುಸೂದನ ಭಟ್ ಮುಂಡಾಜೆ ಇವರ ಮುಂದಾಳತ್ವದಲ್ಲಿ ಪುರೋಹಿತರಾದ ಸೂರ್ಯಮಯ್ಯ ಸರಪಾಡಿ ಹಾಗೂ 50 ಪುರೋಹಿತರು ಲಕ್ಷ ಬಿಲ್ವಾರ್ಚನೆ ಹಾಗೂ ರಾಮತಾರಕ ಮಂತ್ರ ಯಾಗ ನಡೆಸಿದರು. ಮಧ್ಯಾಹ್ನ ಶ್ರೀದೇವರಿಗೆ ಮಹಾಪೂಜೆ ನಡೆದು ಆಗಮಿಸಿದ ಭಗವದ್ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆದು ಊರ ಹಾಗೂ ಪರವೂರ ಭಗವದ್ಭಕ್ತರು ಶ್ರೀದೇವರ ಪ್ರಸಾದ ಸ್ವೀಕರಿಸಿದರು. ಚಾರ್ಮಾಡಿಯ ತಪ್ಪಲಲ್ಲಿ ಪ್ರಕೃತಿ ರಮಣೀಯವಾದಂಥ ಒಂದು ಸ್ಥಳದಲ್ಲಿರುವಂಥ ಮಹಾಪುಣ್ಯ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ಈ ದಿನ ವರ್ಷಾಂತ್ಯ ಅಂತ ಹೇಳ್ಬೋದು. ಫಾಲ್ಗುಣ ಮಾಸದ ಅಮಾವಾಸ್ಯೆಯ ದಿನ ಈ ದಿನ, ಪೂರ್ಣವಾದಂಥ ಅಮಾವಾಸ್ಯೆ ಈ ದಿನ. ಈ ಪೂರ್ಣ ಅಮಾವಾಸ್ಯೆಗೆ ನಮ್ಮ ಶಾಸ್ತ್ರಕಾರರು ಮಹತ್ತರವಾದಂಥ ಮಹತ್ತನ್ನು ಕೊಟ್ಟಿದ್ದಾರೆ. ಆ ಕಾಲ ಅತ್ಯಂತ ಪರ್ವಕಾಲ, ಪುಣ್ಯಕಾಲ ಅಂತ. ಈ ಸುಕಾಲದಲ್ಲಿ ವರ್ಷಾಂತ್ಯ ಕಾಲದಲ್ಲಿ ವರ್ಷಾಂತ್ಯ ತನಕ ನಮ್ಮ ದೇಶ ವಿದೇಶದಲ್ಲಿ ಬಾಧಿಸಿದಂಥ ಕೊರೋನಾ ಅಂತ ಹೇಳುವ ಮಹಾಮಾರಿ, ಅದರ ಜೊತೆ ಎಲ್ಲ ರೋಗ ರುಜಿನಗಳು ಪರಿಹಾರ ಆಗಬೇಕು ಅಂತ ಹೇಳುವ ಉದ್ದೇಶ ಎಲ್ಲರಿಗೂ ಉಂಟು. ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ, ಪ್ರತಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ನಾವು ಈ ಪರಿಸರದ ಭಕ್ತವರ್ಗರು ಭಗವಂತನ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಹೇಳುವ ಒಂದು ಉದ್ದೇಶ ಇಟ್ಕೊಂಡು ರುದ್ರ ಅಂತ ಹೇಳುವವನೇ ಅವ ಏನು ಅಂತ ಹೇಳಿದರೆ ವಿಶೇಷವಾದಂಥ ರೋಗ ರುಜಿನ ಪರಿಹಾರಕ ಉಚಂ ದ್ರಾವಯತೆ ಇತಿ ರುದ್ರ ಅಂತ, ರೋಗ ಪರಿಹಾರ ಮಾಡುವ ಅಂತ ಅವನಿಗೆ ಹೆಸರು. ಆ ಉದ್ದೇಶ ಪರ್ವಕಾಲದ ಉದ್ದೇಶ ಇಟ್ಕೊಂಡು ನಾವೆಲ್ಲ ಭಕ್ತವರ್ಗದವರೆಲ್ಲ ಸೇರಿ ಇವತ್ತಿನ ದಿವಸ ಆ ಉಮಾಮಹೇಶ್ವರನ ಸಂಕಲ್ಪ ಇಟ್ಟುಕೊಂಡು ಲಕ್ಷ ಬಿಲ್ವಾರ್ಚನೆ. ಪ್ರಧಾನವಾದಂಥ ಉದ್ದೇಶ ರೋಗರುಜಿನಗಳು ಪ್ರಾಪ್ತಿಯಾದಂಥ ರೋಗರುಜಿನಗಳು, ರೋಗ ಭಯಗಳು, ಆ ರೋಗದಿಂದ ರೋಗ ಇಲ್ಲದಿದ್ದರೂ ರೋಗದಂಥ ಕೆಲವು ಆ ಮೌಢ್ಯಗಳು, ಇದೆಲ್ಲ ಪರಿಹಾರ ಆಗಬೇಕು. ಭಗವಂತ ಸುಜ್ಞಾನವನ್ನು ಕೊಡಬೇಕು ಅಂತ ಹೇಳೋ ಉದ್ದೇಶ ಇಟ್ಕೊಂಡು ಯಥಾ ಸಾಧ್ಯ ಲಕ್ಷಾರ್ಚನೆಯನ್ನು ಮಾಡಿದ್ದೇವೆ. ಅದರ ಜೊತೆ ಪ್ರಧಾನವಾಗಿ ರಾಮತಾರಕ ಹವನ ಅಂತ ಮಾಡ್ತಾ ಇದ್ದೇವೆ ನಾವು. ರಾಮತಾರಕ ಮಂತ್ರವೇ ರಾಮತಾರಕ. ರಾಮ ಅಂತ ಹೇಳುವ ಶಬ್ದಕ್ಕೆ ಅರ್ಥ ರಮ್ಯತೆ ಇತಿ ರಾಮ, ಮೋದತೆ ಇತಿ ರಾಮ ಅಂತವ ಏನು ವಿಶೇಷವಾದಂಥ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನೆ, ಮನಸ್ಸಿಗೆ ಸಂತೋಷವನ್ನು ಆಹ್ಲಾದವನ್ನು ಕೊಡ್ತಾನೆ ಅಂತ. ಅವ ಆಹ್ಲಾದ ಕೊಡಬೇಕು ಅಂತಿದ್ರೆ ಪ್ರಧಾನವಾಗಿ ಅವನನ್ನು ದೇವತಾ ಸ್ವರೂಪದಲ್ಲಿ ನಾವು ನೋಡಿದವರು. ಆ ದೇವತಾ ಸ್ವರೂಪದಲ್ಲಿ ನೋಡುವಂಥ ಕ್ಷೇತ್ರ ಪುಣ್ಯಕ್ಷೇತ್ರ ಅಯೋಧ್ಯ ಅಂತ. ಅಯೋಧ್ಯ ಕ್ಷೇತ್ರದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಈಗ ಇಡೀ ನಮ್ಮ ಭಾರತ ದೇಶದ ಭಕ್ತವಾದಿಗಳೆಲ್ಲರೂ ಹೊರಟಿದ್ದಾರೆ. ಅದಕ್ಕೆ ಬೇಕಾದ ಧನ ಸಹಾಯವನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಮಂದಿರ ನಿರ್ಮಾಣ ಸುಗಮವಾಗಿ ಆಗಿ ರಾಮನ ಪೂರ್ಣ ಕೃಪಾ ಕಟಾಕ್ಷತೆ ನಮಗೆ ಆರಾಧ್ಯ ಹೃದಯ
ಇಡೀ ಭಾರತ ದೇಶದ ಹೃದಯದ ಆರಾಧ್ಯ ದೇವತೆ ಅವನ ಪೂರ್ಣ ಕೃಪೆ ಎಲ್ಲ ಭಗವದ್ಭಕ್ತರಿಗೆ ಅಯೋಧ್ಯ ಮಂದಿರದಲ್ಲಿ ಅವನು ವಿರಾಜಮಾನನಾಗಿ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳುವ ಉದ್ದೇಶದಿಂದ ರಾಮ ತಾರಕ ಮಂತ್ರ ಹವನವನ್ನೂ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಆ ಕಲಶಾಭಿಷೇಕಗಳನ್ನೆಲ್ಲ ಮಾಡಿ ಪ್ರಸನ್ನ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ, ನಾವು ಮಾಡ್ತಾ ಇದ್ದೇವೆ. ಈ ಪರಮ ಕರ್ಮದ ಫಲವನ್ನೆಲ್ಲ ಭಗವಂತ ಇಡೀ ಭಾರತ ದೇಶವಾಸಿಗಳಿಗೆ, ಯಾರೆಲ್ಲ ಭಾರತ ದೇಶದಲ್ಲಿ ಆಸ್ತಿಕ ಭಕ್ತ ಮಹಾಜನಗಳು ಅಂತಿದ್ದಾರೆ, ಭಗವಂತನನ್ನು ಆ ಪರಮಾತ್ಮನ ಸತರೂಪಿ ಪರಮಾತ್ಮನನ್ನು ಶುದ್ಧ ಸಂಕಲ್ಪದಿಂದ ಮಾಡಿದಂತಹ ಕರ್ಮಫಲ ದೇಶವಾಸಿಗಳಿಗೆಲ್ಲರಿಗೂ ಪ್ರಾಪ್ತಿಯಾಗಿ ಅವರ ಮನಸ್ಸಿನ ಅಭೀಷ್ಟಗಳೆಲ್ಲ ಪ್ರಾಪ್ತಿಯಾಗಿ ಎಲ್ಲರೂ ಸೌಮನಸ್ಯದಿಂದ ಬದುಕುವಂತಹ ಯೋಗಭಾಗ್ಯ, ಎಲ್ಲ ಭಯೋತ್ಪಾದಕಗಳು ನಿವಾರಣೆಯಾಗಿ ವಿಶೇಷವಾಗಿ ಇನ್ನು ರಾಮ ಮಂದಿರದ ಒಟ್ಟಿಗೆ ಬಾಕಿ ಉಳಿದಂಥ ಕಾಶ್ಮೀರದ ಪುಣ್ಯಕ್ಷೇತ್ರ ಕಾಶ್ಮೀರದಲ್ಲಿ ಆ ಶಾರದೆಯ ನಾವು ಸಂಕಲ್ಪವಿರುವುದು ಹಾಗೆ ಏನು ಅಂತ ಹೇಳಿದ್ರೆ, ಕಾಶ್ಮೀರದಲ್ಲಿ ಶಾರದೆಯ ಆರಾಧನೆ ಮಾಡಿದ್ದಂಥ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಮೇ ಸದಾ ಅಂತ ಆ ವಿದ್ಯಾರಂಭವನ್ನು ಮಾಡ್ತಾ ಇದ್ದೇವೆ. ಕಾಶ್ಮೀರ ಪುರವಾಸಿನಿ, ನೀರು ಕಾಶ್ಮೀರ ಪುರವಾಸಿ, ನಿನ್ನ ಅನುಗ್ರಹ ಸಿಗಬೇಕು ಅಂತ